ಹೊಸ ಪ್ರಧಾನಿ ಆಯ್ಕೆ ಪ್ರಕ್ರಿಯೆ ವಿರೋಧಿಸಿ ಫ್ರಾನ್ಸ್ ರಾಜಧಾನಿ ಪ್ಯಾರಿಸ್ನಲ್ಲಿ ಜನರು ಬೀದಿಗಿಳಿದು ಪ್ರತಿಭಟಿಸಿ ವಾಹನಗಳಿಗೆ ಕಿಚ್ಚಿಟ್ಟ ಕಾರಣ 200 ಮಂದಿಯನ್ನು ಬಂಧಿಸಲಾಗಿದೆ. ಅಧ್ಯಕ್ಷರಾದ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವರು ಹೊಸ ಪ್ರಧಾನಿ ಆಯ್ಕೆ ಪ್ರಕ್ರಿಯೆ ಆರಂಭಿಸಿದ್ದನ್ನು ವಿರೋಧಿಸಿ ಪ್ಯಾರಿಸ್ ಜನರು ಬೀದಿಗಿಳಿದುದಾಗಿ ಹೇಳಲಾಗಿದೆ. ರಸ್ತೆ ತಡೆ, ಬೆಂಕಿ ಹಚ್ಚುವಿಕೆ ಮೊದಲಾದ ಕಾರಣಕ್ಕೆ 200 ಜನರನ್ನು ಬಂಧಿಸಿರುವುದಾಗಿ ಒಳಾಡಳಿತ ಸಚಿವರು ತಿಳಿಸಿದ್ದಾರೆ. ವಿಶ್ವಾಸಮತ ಯಾಚನೆಯಲ್ಲಿ ಪ್ರಧಾನಿ ಬಿದ್ದು ಹೋದ ಮೇಲೆ ಜಾಲತಾಣಗಳ ಮೂಲಕ ಪ್ರತಿಭಟನೆಗೆ ಕರೆ ನೀಡಲಾಗಿತ್ತು. ಕೂಡಲೇ ಪ್ಯಾರಿಸ್ನಲ್ಲಿ 80,000 ಪೊಲೀಸರನ್ನು ನಿಯೋಜಿಸಲಾಗಿದೆ. ರಸ್ತೆ ತಡೆ, ವಾಹನಗಳಿಗೆ ಬೆಂಕಿ ಹಚ್ಚಿದ ಕಾರಣ ಪೊಲೀಸರು ಬೆತ್ತ ಕೈಗೆ ತೆಗೆದುಕೊಂಡುದಲ್ಲದೆ 200 ಮಂದಿಯನ್ನು ಬಂಧಿಸಿದ್ದಾರೆ. ಬ್ಲಾಕ್ ಎವ್ರಿಥಿಂಗ್ ಎಂಬ ಘೋಷಣೆಯೊಡನೆ ಆರಂಭವಾದ ಪ್ರತಿಭಟನೆಯನ್ನು ಅರೆಸ್ಟ್ ಎವ್ರಿವನ್ ಎಂಬ ಮೂಲಕ ಹತೋಟಿಗೆ ತರಲಾಗಿದೆ ಎನ್ನಲಾಗಿದೆ.